ಲಾಕ್ಡೌನ್ ಅವಧಿಯಲ್ಲಿ ಯುವ ಕಾಂಗ್ರೆಸ್ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದೆ. ರಾಜಕೀಯ ಪಕ್ಷದ ಯುವ ಕಾರ್ಯಕರ್ತರಾಗಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದೇವೆ ಎಂಬ ತೃಪ್ತಿ ನಮಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್ ಬಂಟ್ವಾಳ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕೋವಿಡ್ ಸಮಯದಲ್ಲಿ ಆಹಾರದ ಪೊಟ್ಟಣಗಳ ವಿತರಣೆ, ರಕ್ತದಾನ, ಕೋವಿಡ್ ಸೋಂಕಿತರ ಅಂತ್ಯಕ್ರಿಯೆಯನ್ನು ಯುವ ಕಾಂಗ್ರೆಸ್ ಬಹಳ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿದೆ. ಆದರೆ ಸರ್ಕಾರ ಕೋವಿಡ್ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋವಿಡ್ ಏನು ಎಮರ್ಜೆನ್ಸಿ ಸ್ಟಾರ್ಟ್ ಆಯಿತು, ಅದಕ್ಕೆ ಮುಂಚಿತವಾಗಿ ಒಂದು ವಾರ್ ರೂಮ್ ಅನ್ನು ಸೆಟಪ್ ಮಾಡಿ ಅದರ ಮುಖೇನ ನಮಗೆ ಯಾವುದೆಲ್ಲ ಕಾಲ್ ಬಂದಿದೆ 90% ಕಾಲ್ಗಳಿಗೆ ನಾವು ಸ್ಪಂದನೆ ಕೊಟ್ಟಿದ್ದೇವೆ. 1912 ಟೆಲಿಕಾಲ್ಸ್ ಬಂದಿದೆ. ಅದರಲ್ಲಿ 90% ನಾವು ಕಾಲ್ಸ್ಗೆ ಸ್ಪಂದನೆ ಮಾಡಿದ್ದೇವೆ. ಹಾಸ್ಪಿಟಲ್ ಅಡ್ಮಿಷನ್ಸ್ 202 ಮಾಡಿದ್ದೇವೆ ದಕ್ಷಿಣ ಕನ್ನಡ ಯೂತ್ ಕಾಂಗ್ರೆಸ್. ಡಿಸ್ಚಾರ್ಜ್ ಸಪೋರ್ಟ್ 99, ಆಕ್ಸಿಜನ್ ಸಪೋರ್ಟ್ 42, ಮೆಡಿಸಿನ್ ಸಪ್ಲೈ 153, ಆಂಬ್ಯುಲೆನ್ಸ್ ಸರ್ವಿಸಸ್ 204, ಬ್ಲಡ್ ಅರೇಂಜ್ ಏನು ಎಮರ್ಜೆನ್ಸಿ ಕಾಸಸ್ಗೆ ಬ್ಲಡ್ ಅರೇಂಜ್ಮೆಂಟ್ 94 ಯೂನಿಟ್ ಬ್ಲಡ್ಗಳನ್ನು ಅರೇಂಜ್ ಮಾಡಿದ್ದೇವೆ. ಪ್ಲಾಸ್ಮಾ ಅರೇಂಜ್ 2. ಈ ಸರ್ತಿ ಡಾಕ್ಟರ್ಸ್ಗಳೆಲ್ಲ ಪ್ಲಾಸ್ಮಾ ಥೆರಪಿಗೆ ಹೋಗ್ತಾ ಇರಲಿಲ್ಲ, ಹಾಗೆ ಪ್ಲಾಸ್ಮಾದ ಬೇಡಿಕೆ ತುಂಬಾ ಕಡಿಮೆ ಇತ್ತು. ವ್ಯಾಕ್ಸಿನ್ ಸಪೋರ್ಟ್ 130, ಕ್ರೆಮೇಷನ್ ಶವ ಸಂಸ್ಕಾರ, ಬಹಳಷ್ಟು ನಿರ್ಗತಿಕರ ಬಹಳಷ್ಟು ಜನರ ಶವ ಸಂಸ್ಕಾರವನ್ನು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಸಹಪಾಠಿಗಳು, ಸಂಗಾತಿಗಳು ಮಾಡಿದ್ದಾರೆ. ಇನ್ನು ಕೋವಿಡ್ 2ನೇ ಅಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರೇ ಕೋವಿಡ್ಗೆ ಬಲಿಯಾಗಿದ್ದಾರೆ. ವ್ಯಾಕ್ಸಿನೇಷನ್ ಹಂಚಿಕೆಯಲ್ಲಿ ಸರ್ಕಾರದ ನಿರ್ಧಾರಗಳು ದಾರಿ ತಪ್ಪಿಸಿವೆ. ಕಾಳಸಂತೆಯಲ್ಲಿ ವ್ಯಾಕ್ಸಿನೇಷನ್ ಮಾರುವವರಿಗೆ ಬೆಂಬಲ ನೀಡುವಂತಹ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ ಎಂದು ಆರೋಪಿಸಿದರು. 2ನೇ ಅಲೆಯಲ್ಲಿ ಗಂಭೀರ ಪರಿಣಾಮ ಎದುರಿಸಲು ಅಮೆರಿಕ ಸರ್ಕಾರ ವ್ಯಾಕ್ಸಿನೇಷನ್ಗಾಗಿ $40 ಕೋಟಿ ಮೀಸಲಿಟ್ಟರೆ ಭಾರತ ಸರ್ಕಾರ ನಯಾ ಪೈಸೆ ಮೀಸಲಿಡಲಿಲ್ಲ. ಆದರೆ ವೈಜ್ಞಾನಿಕ ಮನೋಭಾವನೆ ಮತ್ತು ಸಕ್ರಿಯವಾಗಿ ಕೆಲಸ ಮಾಡುವಲ್ಲಿ ವೈಫಲ್ಯ ಕಂಡಿದೆ. ಇದರ ಪರಿಣಾಮವಾಗಿ ಸಾಕಷ್ಟು ಜನ ಪ್ರಾಣ ಕಳೆದುಕೊಂಡಿದ್ದು, ಇದರ ಹೊಣೆ ಯಾರು ಹೊತ್ತುಕೊಳ್ಳಬೇಕೆಂದು ಲುಕ್ಮಾನ್ ಪ್ರಶ್ನಿಸಿದ್ದಾರೆ. ದೇಶಕ್ಕೆ 2ನೇ ಅಲೆ ನಾವು ಬಲವಾಗಿ ನಂಬಿದ್ದೇವೆ. ಇದು ಮೋದಿ ಮೇಡ್ ಡಿಸಾಸ್ಟರ್ ಅಂತ ನಾವು ಹೇಳ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷವು ಹೇಳಿದ್ದೆ, ನಾವು ಹೇಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಕೂಡ ಇದನ್ನು ಹೇಳ್ತಾ ಇದೆ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಬಹಳಷ್ಟು ಯುವಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಬಹಳಷ್ಟು ಬಡವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಬಹಳಷ್ಟು ನಿರ್ಗತಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಪ್ರಾಣ ತ್ಯಾಗವನ್ನು, ಈ ಯಾರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಇದರ ಹೊಣೆಯನ್ನು ಯಾರು ಎತ್ತಬೇಕು? ನಾವು ಇಷ್ಟು ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಕಾರಣ ನಮ್ಮ ವ್ಯಾಕ್ಸಿನೇಷನ್ ಫೇಲಿಯರ್ ನಮ್ಮ ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗದ ವ್ಯಾಕ್ಸಿನೇಷನ್ ಪಾಲಿಸಿ. US ಗವರ್ಮೆಂಟ್ ವ್ಯಾಕ್ಸಿನೇಷನ್ ಡೆವಲಪ್ ಆಗುವ ಸ್ಟೇಜ್ ಅಲ್ಲಿ 42,000 ಕೋಟಿ ರೂಪಾಯಿ ವ್ಯಾಕ್ಸಿನೇಷನ್ ಅನ್ನು ಡೆವಲಪ್ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಿದೆ. ಭಾರತ ಸರ್ಕಾರ ಇನ್ವೆಸ್ಟ್ ಮಾಡಿದ್ದು ಹಣ ಬರೀ ಶೂನ್ಯ. ಒಂದೇ $1 ವ್ಯಾಕ್ಸಿನೇಷನ್ಗೆ ಇನ್ವೆಸ್ಟ್ಮೆಂಟ್ ಭಾರತ ಸರ್ಕಾರ ಮಾಡಿಲ್ಲ. ಆದ್ದರಿಂದ 2ನೇ ಅಲೆ ಬಹಳ ಡೀಪ್ ಆಗಿ ನಮ್ಮ ದೇಶವನ್ನು ಡ್ಯಾಮೇಜ್ ಮಾಡಿದೆ. ಜನರ ಆತ್ಮಹತ್ಯೆ ಆಗಿದೆ. ಬಹಳಷ್ಟು ಜನರು ಇನ್ಸೆಕ್ಯೂರಿಟಿ, ಫುಡ್ ಇನ್ಸೆಕ್ಯೂರಿಟಿ ಇರ್ಬೋದು, ಜೀವದ ಇನ್ಸೆಕ್ಯೂರಿಟಿ, ಲೈಫ್ ಇನ್ಸೆಕ್ಯೂರಿಟಿಯಿಂದ ತಮ್ಮ ದಿನವನ್ನು ಸಾಗಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಅಶ್ವಿತ್ ಪಿರೇರಾ, ಅನ್ವಿತ್ ದೀಕ್ಷಿತ್ ತಾವರ, ಅನ್ವಿತ್ ಕಟೀಲ್, ನಜೀರ್ ಬಚಾಲ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.